ಸಿದ್ದರಾಮಯ್ಯರು ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ 3 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಪುತ್ತೂರಿಗೆ ಮೆಡಿಕಲ್ ಕಾಲೇಜಿನ ನಿರೀಕ್ಷೆಗಳಿತ್ತು, ಅವರಿದ್ದರೂ ಕೂಡ ಮನವಿ ಸಲ್ಲಿಸುವಂಥ ಕೆಲಸಗಳಾಗಿದೆ. ಸೊ ಏನು ಹೇಳ್ತೀರಿ ಈಗ ಈ ಸಂದರ್ಭದಲ್ಲಿ? ನೋಡಿ, ಸಿದ್ದರಾಮಯ್ಯನವರ ಥರ ಇರುವಂಥ ಮುಖ್ಯಮಂತ್ರಿ ಒಳ್ಳೆಯ ಮುಖ್ಯಮಂತ್ರಿ ಅಂತ ನಾನು ಹೇಳ್ಬೋದು. ಯಾಕಂತ ಹೇಳಿದರೆ, ನನ್ನ ಪುತ್ತೂರಿನ ಬಗ್ಗೆ ಅಂತಲ್ಲ ನಾನು ಹೇಳೋದು, ಇಡೀ ಕರ್ನಾಟಕ ರಾಜ್ಯದ ಬಗ್ಗೆ ಅವರು ಯಾರನ್ನು ಕೂಡ ಒಂದು ತಪ್ಪು ಮಾಡಿದರೆ ಯಾರನ್ನು ಕೂಡ ಕ್ಯಾರ್ ಮಾಡುವಂಥವರಲ್ಲ. ಅವ್ರದ್ದೇ ಒಂದು ಅವರಿಗೆ ಯಾವುದರ ಮೇಲೆ ಆಸೆ ಇಲ್ಲ. ಯಾವುದ್ರ ಮೇಲೆ ನೀವು ಆಮಿಷ ಒಡ್ಡಿ ಇನ್ನೊಂದು ಕೆಲಸ ಮಾಡುವಂಥದ್ದು, ನ್ಯಾಯದ ಮೇಲೆ ಕೆಲಸ ಮಾಡುವಂಥ ಒಬ್ಬರು ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯ. ಅವರು ಎಲ್ಲ MLAಗಳಿಗೆ ನ್ಯಾಯ ಕೊಡಿಸುವಂಥ, ನನಗೆ ಅಂತೂ ಕುಡಿಯುವ ನೀರಿಗೆ 1,006 ಕೋಟಿ ರೂಪಾಯಿ ನಮ್ಮ ಮೆಡಿಕಲ್ ಕಾಲೇಜಿಗೆ ಈಗಲೇ ಆಗಿರು ಸ್ಯಾಂಕ್ಷನ್ ಮಾಡಿರುವಂಥದ್ದು. 182 ಕೋಟಿ ರೂಪಾಯಿ ಕೊಟ್ಟಿರುವಂಥ, ಈಗ 400 ಕೋಟಿ ರೂಪಾಯಿ ಇದನ್ನು ಇಮಿಡಿಯೇಟ್ ಕ್ಯಾಬಿನೆಟ್ಗೆ ತರಲಿಕ್ಕೆ ಇನ್ನೊಂದು 15 ದಿವಸದಲ್ಲಿ ಆಗ್ತಿತ್ತು. ಮುಂದೆ ದಿವಸದಲ್ಲಿ ಮಾಡ್ತಾರೆ. ಅವರು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಅಂತ ಹೇಳಿದರೆ ಸಿದ್ದರಾಮಯ್ಯನವರು. ಅವರು ಇವಾಗ ಬಿಟ್ಟು ಕೊಡುವಾಗ ನೋಡಿ, ಈ ಹಿಂದೆ BJP ಸರ್ಕಾರ ಇತ್ತು, ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡುವಾಗ ಏನೆಲ್ಲ ಸರ್ಕಸ್ ಮಾಡಿದರು, ಏನೆಲ್ಲ ರಾಜಕೀಯ ಮಾಡಿದರು, ಏನೆಲ್ಲ ರಿಸೋರ್ಟ್ ರಾಜಕೀಯ ಆಯಿತು, ಏನೆಲ್ಲ ಆಯಿತು ನಿಮ್ಗೆ ಗೊತ್ತಿದೆ. ಒಂದು ತಪ್ಪದೆ ನಮ್ಮನ್ನೆಲ್ಲನ್ನು ಕರೆದು ಒಂದು ಮಾತು ಅಂತ ಮಾತಾಡದೆ ನೀವೆಲ್ಲ ಸಹಕಾರ ಕೊಡಬೇಕು. ಮುಂದಿನ ಮುಖ್ಯಮಂತ್ರಿ ಆಗುವಂಥ DK ಶಿವಕುಮಾರ್ ಅವರಿಗೆ ನೀವು ಸಹಕಾರ ಕೊಡಬೇಕು, ಪಕ್ಷ ಬೆಳಿಬೇಕು. ಜನ ನಮ್ಮನ್ನು ಹಾಕಿ ಕಾಂಗ್ರೆಸ್ಸಿಗೆ ಮತ ಹಾಕಿದ್ದಾರೆ, ಅವರಿಗೆ ನ್ಯಾಯ ಕೊಡಬೇಕು. 5 ಗ್ಯಾರಂಟಿಗಳ ಕೊಡುವ ಮುಖಾಂತರ ನಾನು ನ್ಯಾಯ ಇಲ್ಲಿವರೆಗೆ ಕೊಟ್ಟಿದ್ದೇನೆ, ಮುಂದೆ DK ಶಿವಕುಮಾರ್ ಅವರು ಕೊಡ್ತಾರೆ. ನಾನು ನಿಮ್ಮ ಒಳಗೆ ಮಾರ್ಗದರ್ಶನ ಮಾಡಲಿಕ್ಕೆ ನಾನಿದ್ದೇನೆ, ನೀವೆಲ್ಲ ಅವರಿಗೆ ಸಹಕಾರ ಕೊಡಬೇಕಂತ ನಮಗೆ ಬುದ್ಧಿ ಮಾತು ಹೇಳಿದಾರಲ್ಲ. ಯಾವುದೇ ಒಂದು ತೊಂದರೆಗಳು ಇಂಥ ಒಂದು ಸ್ಥಾನವನ್ನು ತ್ಯಾಗ ಮಾಡಿ ಹೋಗಿದಾರಲ್ಲ, ನಾವು ಅವರಿಂದ ಕಲಿಬೇಕು. ನಾವು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶ ಅವರ ಹತ್ರ ಕಲಿಯುವಂಥದ್ದನ್ನು ಇದೆ. ರಾಜಕೀಯ ಆಗಲಿ, ನ್ಯಾಯ ಆಗಲಿ, ಯಾವುದಾಗಲಿ ನಾವು ಕಲಿಯುವಂಥ ಅವಶ್ಯಕತೆ. ನಾವು ಒಂದು ಸಲ ಹೋಗಿದ್ವಿ, ಹೋಗಾಗ ನಾವೆಲ್ಲ ಹೇಳಿದ್ವಿ, ಸರ್ BJP ಅವರಿಗೆ ದುಡ್ಡು ಕಡಿಮೆ ಕೊಡಿ, ಕಾಂಗ್ರೆಸ್ನವರಿಗೆ ದುಡ್ಡು ಜಾಸ್ತಿ ಕೊಡಿ ಅಂತ ಕೇಳಿದ್ವಿ. ಅಭಿವೃದ್ಧಿ ಅಂತ ಹೇಳಿದ್ರೆ ಇಡೀ ರಾಜ್ಯ ಅಭಿವೃದ್ಧಿ ಆಗಬೇಕಪ್ಪ, ಕಾಂಗ್ರೆಸ್ BJP ಅಂತ ನಾವು ನೋಡಬಾರ್ದು, ಅವರಿಗೂ ದುಡ್ಡು ಕೊಡಬೇಕು, ಅಲ್ಲಿಯೂ ಕೂಡ ನಮ್ಮ ಜನ ಇದ್ದಾರೆ, ಎಲ್ಲರೂ ನಮ್ಮವರೇ, ಆ ರೀತಿ ಹಣವನ್ನು ಹಂಚುವಂಥ ಕೆಲಸ ಆಗಬೇಕು. ಒಳ್ಳೆಯ ಮಾತು ನೋಡಿ. ಪ್ರತಿಯೊಂದು ಅಂಶವನ್ನು ನಾವು ಬೇಕಾದಷ್ಟು ಅವರು ಕಳ್ಕೊಂಡಿದೆ. ಈಗ ನಮ್ಮ DK ಶಿವಕುಮಾರ್ ಹಾಗೆ ಈಗ ಮುಖ್ಯಮಂತ್ರಿಯಾಗಿ ಅವರು ಬರುವವರು ಇದ್ದಾರೆ. ಎಲ್ಲ ಕಾರ್ಯಕರ್ತರಿಗೆ ಗೌರವ ಕೊಡುವಂಥದ್ದು, ಧರ್ಮಗಳಿಗೆ ಗೌರವ ಕೊಡುವಂಥದ್ದು. ಇನ್ನಷ್ಟು ಯುವಕರಿದ್ದಾರೆ, ಸ್ವಲ್ಪ ಏಜ್ ಇದೆ ಅವರ ಹತ್ರ, ಇನ್ನಷ್ಟು ಅಭಿವೃದ್ಧಿ ಖಂಡಿತ ನೀವು 2 ವರ್ಷದಲ್ಲಿ ಇನ್ನಷ್ಟು ಅಭಿವೃದ್ಧಿಗಳಾಗ್ತದೆ. ಆದರೆ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಹಿಡ್ಕೊಂಡು ನಾವೆಲ್ಲರೂ ಮುಂದುವರಿತೇವೆ. DK ಶಿವಕುಮಾರ್ ಕೂಡ ಪ್ರತಿಯೊಂದು ವಿಚಾರಕ್ಕೂ ಸಿದ್ದರಾಮಯ್ಯರವರು ಹಿಂದೆ ಮಾಡಿದಂಥ ಕೆಲಸಗಳು ಮುಂದೆ ಅವರ ಆಲೋಚನೆಗಳನ್ನು ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಇಡೀ ನಮ್ಮ ಶಾಸಕರು ಎಲ್ಲ ಬೇರೆ ಬೇರೆ ಕಡೆಯಿಂದ ಅವರವರು ಏನು ಮಾಡ್ತಾರೆ, ಪ್ರಯತ್ನಗಳನ್ನು ಮಾಡ್ತಾರೆ. ನಾನು ಇವತ್ತು ಬೆಂಗಳೂರಿನಲ್ಲಿದ್ದು ಪ್ರಯತ್ನ ಮಾಡಬೇಕಿತ್ತು. ನಾನು ಮಹಾಲಿಂಗೇಶ್ವರ ದೇವರ ವೀರಮಂಗಲಕ್ಕೆ ಬಂದಿದ್ದೀನಿ. ನಾನು ಯಾವ ಪ್ರಯತ್ನದಲ್ಲೂ ಇಲ್ಲ. ನನಗೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಒಂದೇ. ಸಚಿವ ಸ್ಥಾನ ಕೊಟ್ಟರೆ ಖಂಡಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಕೊಡದಿದ್ದರೆ ನನಗೆ 1 ಪೈಸೆ ಬೇಜಾರಿಲ್ಲ. ನನ್ನ ಒಂದೇ ಒಂದು ಮೋಟೋ ಪುತ್ತೂರಿನ ಅಭಿವೃದ್ಧಿ, ಮೆಡಿಕಲ್ ಕಾಲೇಜ್ ಆಗಬೇಕು, ಶಾಸಲಿಂಗೇಶ್ವರ, ಮಹಾಲಿಂಗೇಶ್ವರ ಎಲ್ಲ ಧರ್ಮದ ರಸ್ತೆಗಳು ಅಭಿವೃದ್ಧಿ ಆಗಬೇಕು, ಉದ್ಯೋಗಗಳು ಬರಬೇಕು, ಉದ್ಯೋಗ ಕೊಡಬೇಕು. ದಿಸ್ ಈಸ್ ಮೈ ಮೋಟೋ, ದಿಸ್ ಈಸ್ ಮೈ ಸಬ್ಜೆಕ್ಟ್. ಅದರ ಮೇಲೆ ಕೆಲಸ ಮಾಡ್ತೇನೆ. ಈಗ ಅಕ್ರಮ ಸಕ್ರಮ ವಿಚಾರದಲ್ಲಿ ತಾವು ಸುದ್ದಿಗೋಷ್ಠಿ ಮಾಡಿದ್ರಿ. ಮಾಜಿ ಶಾಸಕರು ತಮಗೆ ಒಂದು ಸವಾಲನ್ನು ಒಡ್ಡಿದ್ದಾರೆ, 45 ಮಂದಿ ಯಾರು ಅನ್ನುವಂಥದ್ದನ್ನು ತೋರಿಸಬೇಕು, ಅವ್ರನ್ನ ಕರ್ಕೊಂಡು ಬರಬೇಕು ಅನ್ನೋದು. ಏನು ಹೇಳಿದ್ರು? ಒಳ್ಳೆಯ ಜಾಗಕ್ಕೆ ಬರಬೇಕು ನೋಡಿ, ಒಳ್ಳೆಯ ಜಾಗಕ್ಕೆ ಬರಬೇಕು, 48 ಜನ ಯಾರು ಇದನ್ನೆಲ್ಲ ಹೇಳಿದ್ದಾರೆ. ಅವರ ಆತ್ಮಸಾಕ್ಷಿಗೆ ಅವರು ಪ್ರಶ್ನೆ ಮಾಡಿಕೊಳ್ಳಿ. ನಮ್ಮ ಕೋಡಿಂಬಾಡಿಯಲ್ಲಿ 5-6 ಜನ ಇದ್ದಾರೆ. ಅವರು ಬನ್ನಿ ಅಂತ ಹೇಳಿದರೆ ಅವರಿಗೆ ಬರಲಿಕ್ಕೆ ಆಗ್ತದಾ? ಅವ್ರು ಕೇಳ್ತಾರಾ? ಆಯಿತು, ನನಗೆ ಮೊನ್ನೆಯಿಂದ ಒಂದು 25 ಜನ ಫೋನ್ ಮಾಡಿದ್ದಾರೆ. ನಾನು 50 ಕೊಟ್ಟಿದ್ದೀನಿ, 2 ಲಕ್ಷ ಕೊಟ್ಟಿದ್ದೀನಿ, 1 ಲಕ್ಷ ಕೊಟ್ಟಿದ್ದೀನಿ. ನಾನು 8 ಲಕ್ಷ ಕೊಟ್ಟು ನನ್ನ ಕಡತವನ್ನು ಅಲ್ಲಿ ಇಟ್ಟಿದ್ದಾರೆ, ಮಾಡಲಿಲ್ಲ, ಇವತ್ತು RTC ಆಗಲಿಲ್ಲ ಅಂತ ಹೇಳಿದವರು ನನ್ನ ಹತ್ರ. ನಾನು ಮಾಡಿಕೊಡ್ತಾ ಇದ್ದೇನೆ. ನಾನು ಅವರನ್ನು, ಆದರೆ ನಾನು ಇವರಿಗೊಂದು ಪ್ರಶ್ನೆ ಹೇಳ್ತೇನೆ. ಇವರು ತಗೊಂಡೇ ಇಲ್ಲ, ಇವರ ಕೈಯಲ್ಲಿ ತಗೊಂಡಿರ್ಲಿಕ್ಕಿಲ್ಲ, ಇವರ ಪಕ್ಕದಲ್ಲಿ ಇವರ PAಗಳಿಂದ, ಇವರ ಚೇಲೆಗಳಿಂದ ತಗೊಂಡಿರ್ಬೋದು. ಅದು ಅವ್ರು ಹೇಳ್ಬೋದು, ದೇವರು ಏನು ನನ್ನ ಕೈಯಲ್ಲಿ ತಗೊಂಡಿದ್ದೀನ, ನಾನು ತಗೊಂಡಿಸಿದ್ದೀನಿ ಅಂತ ಹೇಳ್ಬೋದು. ಇವರ ಆಫೀಸಲ್ಲೇ ಎಲ್ಲ ಆಗ್ತಾಯಿತ್ತು. ಅದು ಬಿಡಿ, ಅವರ ಚಾಲೆಂಜ್ಗಳಿಗೆ ಸಾರ್ವಜನಿಕರು ಉತ್ತರ ಕೊಡ್ತಾರೆ. ನಾನು ಇನ್ನೊಂದು ಕೇಳ್ತೀನಿ ಅವರಿಗೆ, ಅವರ ಪಕ್ಷದವರು ಯಾಕೆ ಮಾಡಲಿಲ್ಲ?
ಅವರ ಪಕ್ಷದಲ್ಲಿ ಬೂತು, ಶಕ್ತಿ ಕೇಂದ್ರ, ಪಂಚಾಯತ್ ಅಧ್ಯಕ್ಷರು, ಪಂಚಾಯತ್ ಸದಸ್ಯರು ಇವ್ರದ್ದು ಯಾಕೆ ಮಾಡಲಿಲ್ಲ? ನಾನೀಗ ಮೊನ್ನೆ ಮಾಡಿದ್ದೇನಲ್ಲ, ಲೀಸ್ಟ್ ಅವ್ರಿಗೆ ಕಳಿಸ್ತೀನಿ, ಅವರೊಮ್ಮೆ ಓದಿ ನೋಡಲಿ ಇವ್ರದ್ದೆಲ್ಲ. ನಮ್ಮ ಕೋಡಿಂಬೆ ಅವ್ರದ್ದೇ ಇದ್ದಾರಲ್ಲ, ಅವ್ರದ್ದೆಲ್ಲ ನೋಡಲಿ. ನರಿಮುಗ್ರಲ್ಲಿ ಇದ್ದಾರಲ್ಲ, ಅವ್ರದ್ದೆಲ್ಲ ನೋಡಲಿ, ಅವ್ರದ್ದು ಯಾಕೆ ಮಾಡಲಿಲ್ಲ? ಇನ್ನೊಂದು ಪ್ರಶ್ನೆ, ಇವರು ಅದು ಇದು ಅಂತೆಲ್ಲ ಕೇಳ್ತಾರಲ್ಲ, ಇವರಿಗೆ ಇಷ್ಟು ಕಡತವನ್ನು ಮಾಡಿದ್ದೀನಿ, ಅಷ್ಟು ಕಡತ ಎಲ್ಲ ಗ್ರಾಮಕ್ಕೆ ಹೋಗಿ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? 2 ವರ್ಷ ಸರ್ಕಾರ ಬಂತು, ಇನ್ನೊಂದು ಬಂತು, ಇನ್ನೊಂದೆಲ್ಲ ಕೊಡ್ತಾರಲ್ಲ, ಇಡೀ ಊರಿಗೆ ಗೊತ್ತಿದೆ. ಇವರು ಲೀಸ್ಟು ಕೊಡ್ತೇವೆ ಅಂತ ಲೀಸ್ಟು ತಂದು ಕೊಡ್ಬೋದು, ಏನು ತೊಂದರೆ ಇಲ್ಲ. ಲೀಸ್ಟ್ನವ್ರು ಅವ್ರ ಹತ್ರ ಲೀಸ್ಟ್ ರೆಡಿ ಮಾಡಿದ್ದೀನಿ, ಇನ್ನೂ ಪೂರ ಇವರಿಗೆ ಮುಖಭಂಗಗಳು ಆಗೋದು ಬೇಡ ಅಂತ ನಾನು ಸುಮ್ಮನೆ ಇದ್ದೇನೆ. ಸುಮ್ಮನೆ ಕೆಣಕೋದು ಬೇಡ. ಇಡೀ ಯಾರಿಗೆಲ್ಲ ಸಕ್ರಮ ಮಾಡಿದ್ದಾರೆ ಅವರಿಗೆಲ್ಲ ಗೊತ್ತು. 28,000 ಕಡತಗಳನ್ನು ಪೆಂಡಿಂಗ್ ಇಟ್ಟಿದ್ದಾರಲ್ಲ, ಯಾಕೆ ಇಟ್ಟರು? 2 ವರ್ಷದಲ್ಲಿ ಮಾತ್ರ ಮಾಡ್ತೀನಿ ಅಂತ ಹೇಳಿದ್ರೆ ಯಾಕೆ ಗ್ರಾಮಕ್ಕೆ ಹೋಗಿ ಮಾಡಲಿಕ್ಕೆ ಆಗಲಿಲ್ಲ? ಈಗ ಬಾಯಿ ಬಿಡುತ್ತೇನೆ, ನಾನು ಹೆಸರು ಕೊಡ್ತೀನಿ ಇನ್ನು ಸ್ವಲ್ಪ ಕೇಳಿದರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.